ಈ ಊರಿನಲ್ಲಿ ಮೈತುಂಬಿ ಹರಿಯುತ್ತಿರುವ ಹೊಳೆ ಇದ್ದರೂ ಕುಡಿಯುವ ನೀರಿಗೆ ಪರದಾಡುವ ಸ್ಥಿತಿ ಗ್ರಾಮಸ್ಥರದ್ದು. ಏತ ನೀರಾವರಿ ಕಾಮಗಾರಿಯಿಂದ ಕುಡಿಯುವ ನೀರಿಗೆ ಹಾಹಾಕಾರ ಆರಂಭವಾಗಿದೆ. ಇಷ್ಟಕ್ಕೂ ಈ ಸಮಸ್ಯೆ ಇರುವುದಿಲ್ಲ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈ ಊರಿನಲ್ಲಿ ಮೈತುಂಬಿ ಹರಿಯುತ್ತಿರುವ ಹೊಳೆ ಇದ್ದರೂ ಕುಡಿಯುವ ನೀರಿಗೆ ಪರದಾಡುವ ಸ್ಥಿತಿ ಇಲ್ಲಿನ ನಾಗರಿಕರದ್ದು. ಕುಂದಾಪುರ ತಾಲೂಕಿನ ಗುಲ್ವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೊಳೆಯ ನೀರಿಗೆ ಪರಿಸರದ ಕೊಳಚೆ ನೀರನ್ನು ಬಿಡಲಾಗುತ್ತಿದೆ. ಇದರಿಂದ ಕುಡಿಯಲು ಯೋಗ್ಯವಲ್ಲದ ನೀರನ್ನು ಗ್ರಾಮ ಪಂಚಾಯತ್ ಜನರಿಗೆ ನೀಡುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏತ ನೀರಾವರಿ ಯೋಜನೆಯ ಕಾಮಗಾರಿ ನಡುವೆಯ ವೇಳೆ ಕಾಮಗಾರಿಗೆ ತೊಂದರೆಯಾಗುತ್ತಿದೆ ಎಂಬ ಕಾರಣಕ್ಕೆ ಅಲ್ಲಿದ್ದ ಬಾವಿಯನ್ನು ಮುಚ್ಚಿ ತಾತ್ಕಾಲಿಕವಾಗಿ ಹೊಳೆಯಲ್ಲಿ ಬಾವಿಯನ್ನು ನಿರ್ಮಿಸಿದ್ರು. ಹೊಳೆಯೊಳಗೆ ರಿಂಗಿನ ಬಾವಿಯನ್ನು ನಿರ್ಮಿಸಿದ್ದು ಸುತ್ತಮುತ್ತಲಿನ ಕೊಳಚೆ ನೀರು ಆ ಬಾವಿಗೆ ಬಂದು ಕುಡಿಯುವ ನೀರು ಕಲ್ಮಶವಾಗುತ್ತಿದೆ ಎನ್ನುತ್ತಾರೆ ಸ್ಥಳೀಯರು. ಸತತ 1.5 ವರ್ಷಗಳಿಂದ ಕಾಲಿಂದ ನಮ್ಮ ಗುಲ್ವಾಡಿ ಗ್ರಾಮಸ್ಥರು ಇದೇ ಈ ಕೊಳಚೆ ನೀರು ನೋಡ್ತಾ ಇದ್ದಲ್ಲಿ ಕೊಳಚೆ ನೀರು ಕೂಡ ನಮ್ಮ ಗ್ರಾಮಸ್ಥರು ಕುಡಿತಾ ಇದ್ರು. ಈ ಸೌಕೂರು ಏತವಾರಿ ಕಾಮಗಾರಿಯಿಂದ ನಮ್ಮದು ಬಾವಿ ಸಂಪೂರ್ಣ ಹಾಳಾಗಿದೆ. ಅವರು ಇವಾಗ ಈ ಕೊಳಚೆ ನೀರು ಹತ್ರ ಬಾವಿ ಮಾಡಿ ಕೊಟ್ಟಿದ್ದಾರೆ. ಅದು ನಾವು ನಮ್ಮ ಮೀಟಿಂಗಲ್ಲಿ ಕೂಡ ನಿರ್ಣಯ ಮಾಡಿದ್ವಿ, ಅಧಿಕಾರಿ ಕೂಡ ನಾವು ಹೇಳ್ತೀವಿ ಅವ್ರ ಹತ್ರ ನೀರು ಬರ್ತಾ ಇಲ್ಲ, ಜನರಿಗೆ ತುಂಬ ಇದರಿಂದ ಹಾನಿಕಾರ ಆಗ್ತಿದೆ ಅಂತ. ಯಾವುದೇ ಕೂಡ ಒಂದು ಅವರು ಗಮನಕ್ಕೆ ತಗೊಳ್ತಾ ಇಲ್ಲ. ನೀರು ಬಂದರೆ ನಾವು ಹೇಳೋದಿಲ್ಲ, ನಾವು ಈ ನಮ್ಮ ಬೋರಲ್ಲಿಲ್ಲ, ಎಂತ ಇಲ್ಲ, ಈ ಗುಡ್ಡಿಗೆ ನೀರಿಲ್ಲದೆ ಎಂತ ಮಾಡೋದು, ಎಂತ ಕುಡಿದು ಹೊತ್ತೋಬ್ರ ಮಂತಾರೆ. ಮೊನ್ನೆ ಬಾವಿ ಕೇಸರದಾಗಿತ್ತು, ನೀರು ಪೂರ್ತಿ ಬತ್ತೇ ಹೋಯ್ತು. ಇಲ್ದಿದ್ರು ನಾವು ಅದೇ ಕೊಳಕ ನೀರು ಬಿಸಿ ಮಾಡಿ ಮಕ್ಕಳಿಗೆ ಎಷ್ಟಂತ ಕೊಡೋದು ನಾವು. ಆ PDO ಒಂದು ದಿವಸ ಬಂದು ನೋಡ್ಲಿಲ್ಲ ನಮ್ಗೆ. ಈ ಬದಿಗೆ ಕುರ್ಚಿ ಮೇಲೆ ಇದ್ರೆ ಕುರ್ಚಿ ಮೇಲೆ ಇರುದಾ, ಬರ್ಬೇಕಾ? ಫಸ್ಟ್ ಇದ್ದದ್ದು PDO ಅವ್ರು ಬರ್ತಾ ಇದ್ರು, ಇಲ್ಲಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು. ಈಗ ಯಾರು ಬರ್ತಾ ಇಲ್ಲ ಈ ಬದಿಗೆ. ನಮ್ಗೆ ನೀರಿಲ್ದೆ ಎಷ್ಟಂತ ಒದ್ದಾಡುದು ಹೇಳಿ. ಫೋನ್ ಮಾಡ್ರೆ ಯಾರು ಫೋನ್ ತೆಗಿದ್ರು? ನೀರು ಬಿಡುವವನಿಗೆ ಅಂತ ಕೆಲಸ ಇದ್ದೆ ಡ್ಯೂಟಿ ಆಯ್ತು. ಎಂತ ಮಾಡೋದು ನಾವು? ನಮಗೆ ನೀರಿಲ್ದೆ ಈ ಟೈಪ, ನಮಗೆ ನೀರಿಲ್ದೆ ಒದ್ದಾಡೋದು ಈಗ ನಾವು. ನೀರಿಗಾಗಿ ಎಷ್ಟು ಒದ್ದಾಡ್ದೌದು. ಈ ಬದಿಗೆ ಒಂದು ಈ ಬಾವಿ ಮಾಡಿ ಕೊಟ್ಟಿರಿ, ಎಂತ ಐತಿ ಈ ಬಾವಿಯೊಳಗೆ? ಮೊನ್ನೆ ಕೆಸರು ತೆಗೆದ್ರಿ, ಎಷ್ಟು ಮಣ್ಣು ಹೋಯ್ತಲ್ಲ ದೇವ ಬೇಗ, ಎಷ್ಟು ಮಣ್ಣು. ಎಂತ ಸುಮ್ಮನೆ ಬಂದ್ಕೊಂಡು ನೀ ಬಾವಿ ಮಾಡಿದ, ಅದಕ್ಕೆ ಒಂದು ಬೋರ್ವೆಲ್ ಮಾಡಿದ್ರು ನಾವು ನೀರು ಕುಡ್ಲಿಕ್ಕೆ ನೀರು ಯಾರು ಆಗ್ತಿದ್ವಿ. ಎಲ್ಲಿತ್ತೀಗ ನೀರು ನಮ್ಗೆ? ಗ್ರಾಮ ಪಂಚಾಯತ್ PDO ಅವರಿಗೆ ಸ್ಥಳೀಯರೆಲ್ಲ ಸೇರಿಕೊಂಡು ಅನೇಕ ಬಾರಿ ಮನವಿ ನೀಡಿದರೂ ಮನವಿಗೆ ಸ್ಪಂದಿಸದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಸಡ್ಡೆ ತೋರಿದ್ದಾರೆ. ಗ್ರಾಮ ಪಂಚಾಯತಿಂದ ಮೊದಲು ಕುಡಿಯುವ ನೀರಿಗೋಸ್ಕರ ಒಂದು ಸಪ್ರೇಟ್ ಬಾವಿಯನ್ನು ಮಾಡಿದ್ರು. ಅದ್ರ ಮಧ್ಯೆ ಏತ ನೀರಾವರಿ ಕಾಮಗಾರಿ ಮಾಡುವವರು ಆ ಬಾವಿಯನ್ನು ಅವರೇ ಇದು ಮಾಡಿಕೊಂಡು ನಮಗೆ ಸಪ್ರೇಟ್ ಜಾಗದಲ್ಲಿ ಬಾವಿಯನ್ನು ಮಾಡಿಕೊಟ್ಟಿದ್ರು. ಬಟ್ ಆ ಬಾವಿಗೆ ಬರ್ತಾ ಇರ್ತಕ್ಕಂಥ ಕೊಳಚೆ ನೀರು ಬರ್ತಾ ಇತ್ತು, ಮತ್ತು ಹೊಳೆಯಿಂದ ಸೀದಾ ನೀರು ಅನ್ನೋದು ಆ ಮಾಡಿಕೊಟ್ಟಿರ್ತಕ್ಕಂಥ ಬಾವಿಗೆ ಬರ್ತಾ ಇತ್ತು. ಅದರಿಂದ ಜನರು ಆ ಕೊಳಚೆ ನೀರನ್ನ ಕುಡಿಯುವ ಪರಿಸ್ಥಿತಿ ನಮ್ಮ ಗ್ರಾಮದ ಜನರಿಗೆ ಬಂದಿತ್ತು ಇವತ್ತು. ಅದು ಏತ ನೀರಾವರಿ ಅವರು ಬೇರೆ ಒಂದು ಬಾವಿಯನ್ನು ಮಾಡಿಕೊಟ್ಟು ನಮಗೆ ಜನರಿಗೆ ಶುದ್ಧ ನೀರು ಕೊಡುವಂತ ಆಗಬೇಕು. ಒಟ್ಟಿನಲ್ಲಿ ಏತ ನೀರಾವರಿಯವರ ಅಸಡ್ಡೆಯಿಂದ ಗ್ರಾಮಸ್ಥರಿಗೆ ಕೊಳಚೆ ನೀರು ಕುಡಿಯುವ ಪರಿಸ್ಥಿತಿ ಬಂದಿದ್ದು, ಆದಷ್ಟು ಬೇಗ ಸಂಬಂಧಪಟ್ಟವರು ಇತ್ತ ಗಮನ ಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾಜೇಶ್, ಕುಂದಾಪುರ, ಸ್ಪಂದನ ಟಿವಿ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಗುಲ್ವಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸುದೇಶ್ ಶೆಟ್ಟಿ ಗುಲ್ವಾಡಿ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತನಾಡೋಣ. ಹಾ ಸರ್, ಈಗ ಅದೇ ಗುಲ್ವಾಡಿ ಗ್ರಾಮ ಪಂಚಾಯತ್ ನಲ್ಲಿ ಈ ರೀತಿಯಾದ ಒಂದು ಪರಿಸ್ಥಿತಿ ಎದುರಾಗಿದೆ. ಜನರಿಗೆ ಕುಡಿಲಿಕ್ಕೆ ಕೂಡ ಸರಿಯಾಗಿ ನೀರು ಸಿಗ್ತಾ ಇಲ್ಲ ನೀರಾವರಿ ಯೋಜನೆಯಿಂದ. ಈ ಬಗ್ಗೆ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಹೌದು, ಮೊದಲು ಅಲ್ಲಿಂದ ಬಾವಿಯಿಂದ ಕೊಡ್ತಾ ಇತ್ತು. ಆವಾಗ ಏತ ನೀರಾವರಿ ಕಾಮಗಾರಿ ಸ್ಟಾರ್ಟ್ ಆದ್ಮೇಲೆ ಅವ್ರು ಆ ಜಾಗದಲ್ಲಿ ಇದ್ದ ಬಾವಿಯನ್ನ ತೆಗೆದು ಅವ್ರು ಸಪರೇಟ್ ನದಿಯಲ್ಲಿ ಒಂದು ರಿಂಗ್ ಹಾಕಿದ್ರು. ಅದರಿಂದ ಎಂತ ಆಗ್ತಾ ಇತ್ತು ಕೇಳಿದ್ರೆ, ಕೊಳಚೆ ನೀರಂತ ನದಿಯಲ್ಲಿ ಇರ್ತಕ್ಕಂಥ ನೀರನ್ನು ಸೀದಾ ಇದಕ್ಕೆ ಹೋಗ್ತಾ ಮನೆಗಳಿಗೆ ಹೋಗ್ತಾ ಇತ್ತು. ಅದು ಇವಾಗ ಮೊನ್ನೆಲ್ಲ ಇದ್ ಮಾಡಿ ನಾವು ಈಗ ಟ್ಯಾಂಕರ್ ಅಲ್ಲಿ ಕೊಡುವ ವ್ಯವಸ್ಥೆ ಮಾಡ್ತಾ ಇತ್ತು ಎಲ್ಲ ಮನೆಗಳಿಗೆ. ಆದ್ರೆ ಎಷ್ಟು ದಿನಗಳವರೆಗೆ ಟ್ಯಾಂಕರ್ ನ ವ್ಯವಸ್ಥೆ ಇರ್ತದೆ ಸರ್?
ಜನರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಅಲ್ಲಿನ ಜನರು ಹೇಳುದನ್ನ ನಾವು ಕೇಳಿದ್ವಿ, ಬಹಳಷ್ಟು ಕಷ್ಟ ಪಡ್ತಿದ್ದಾರೆ. ಅವರು ಒಬ್ರು ಕೇಳ್ತಾರೆ ಬಿಸಿ ನೀರನ್ನು ಎಷ್ಟಂತ ಬಿಸಿ ಮಾಡಿ ನಾವು ಕೊಡುವುದು, ಗ್ಯಾಸ್ ಕೂಡ ಅವರಿಗೆ ಅಷ್ಟೇ ತೊಂದರೆ ಆಗ್ತದೆ, ಹಾಗೆ ಬೇರೆ ಬೇರೆ ತೊಂದರೆ ಆಗ್ತದೆ. ಸಣ್ಣ ಸಣ್ಣ ಮಕ್ಕಳು ಆ ನೀರಿನಿಂದ ಅವರಿಗೆ ಬೇರೆ ಕಾಯಿಲೆ ಕೂಡ ಎದುರಾಗಬಹುದು. ಸರ್, ಟ್ಯಾಂಕರ್ ಅನ್ನುವಂಥದ್ದು ತಾತ್ಕಾಲಿಕ ಪರಿಹಾರ ಅಂತ ಹೇಳ್ಬಹುದಲ್ವಾ? ಅದು ಸಂಬಂಧಪಟ್ಟ ಇಲಾಖೆಯವ್ರು ನಾವು ಕಂಪ್ಲೇಂಟ್ ಮಾಡಿತ್ತು, ಅವ್ರ ಪರ್ಯಾಯ ಬಾವಿಯನ್ನು ಮಾಡ್ಕೊಡ್ಬೇಕಿತ್ತು. ಅದು ಇನ್ನೂ ಅವ್ರು ರೆಸ್ಪಾನ್ಸ್ ಮಾಡ್ಲಿಲ್ಲ, ಏತ ನೀರಾವರಿ ಕಾಮಗಾರಿಯವರು. ಆದ್ರೆ ನಾವೀಗ ಸದ್ಯಕ್ಕೆ ಟ್ಯಾಂಕರ್ ಕೊಡ್ತಾ ಇತ್ತು. ಅದ ನಂತರ ನಿನ್ನೆ ಇವು ಹತ್ರ ಮಾತಾಡಿ NREG ಯೋಜನೆ ಅಡಿಯಲ್ಲಿ ಈ ತಿಂಗಳಲ್ಲೇ ಒಂದು ಬಾವಿ ರಚನೆ ಮಾಡ್ಲಿಕ್ಕೆ ಶಿಫಾರಸ್ ಮಾಡಿತ್ತು. ಅದು ನಾಳೆ ನಾಡ್ದಲ್ಲಿ ಈಗ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ, ಬಾವಿ ಬೇರೆ ಸಪರೇಟ್ ಬಾವಿ ಮಾಡ್ಲಿಕ್ಕೆ. ಆಯ್ತು ಸರ್, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಇದೀಗ ಏನು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹೇಳಿದ್ರು, ಪರ್ಯಾಯವಾಗಿ ನಾವು ಟ್ಯಾಂಕರ್ ಅಲ್ಲಿ ನೀರನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತ. ಆದ್ರೆ ಇದು ಕೂಡ ಎಷ್ಟು ದಿನಗಳ ಕಾಲ ಅಂತ ನಾವು ನೋಡ್ಬೇಕಾಗ್ತದೆ. ಯಾಕಂತಂದ್ರೆ ಟ್ಯಾಂಕರ್ ಕೂಡ ತಾತ್ಕಾಲಿಕವಾದ ಪರಿಹಾರವಷ್ಟೇ. ಏನು ಇಲಾಖೆಯವರು ಇನ್ನೂ ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂತ ಅಧ್ಯಕ್ಷರು ಕೂಡ ಆ ರೀತಿಯಾದ ಉತ್ತರ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಿ ಏತ ನೀರಾವರಿ ಯೋಜನೆ ಮಾಡ್ತಿರುವವರು ಜನರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡ್ಬೇಕು ಅನ್ನೋದು ನಮ್ಮ ಆಶಯ.